ರಾಶಿಮಂಡಲದಲ್ಲಿ ಆಗುವ ಬದಲಾವಣೆಗಳು ಮತ್ತು ಗ್ರಹಗಳ ಚಲನೆಯಿಂದಾಗಿ ಕೆಲವು ರಾಶಿಯವರ ಜೀವನದಲ್ಲಿ ತುಂಬಾ ಉತ್ತಮವಾದ ಬದಲಾವಣೆಗಳು ಕಂಡುಬರುತ್ತೆ. 100 ವರ್ಷಗಳ ಬಳಿಕ ಇವರ ಜೀವನದಲ್ಲಿ ಹೊಸ ಹುರುಪು ಮತ್ತು ಚೈತನ್ಯ ತುಂಬಿ ಬರಲಿದೆ. ಇಷ್ಟು ದಿನಗಳಿಂದ ಈ ರಾಶಿಯವರು ಅನುಭವಿಸಿದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೋತಾರೆ. ಇಂದಿನಿಂದ ಈ 5 ರಾಶಿಯವರ ಜೀವನದಲ್ಲಿ ಅವರು ಊಹೆ ಕೂಡ ಮಾಡಲಾಗದಂತಹ ದಿನಗಳು ಬರುತ್ತೆ. ಹಾಗಾದರೆ ಅದೃಷ್ಟವನ್ನು ಪಡೆದ 100 ವರ್ಷಗಳ ಬಳಿಕ ಉತ್ತಮ ಜೀವನವನ್ನು ನಡೆಸಲಿರುವ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ಕೊಂಬರೋಣ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಉತ್ತಮವಾದ ಜೀವನವನ್ನು ನಡೆಸಬೇಕು, ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಎದುರಾಗಬಾರದು, ಸಕಲ ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಹೊಂದಿ ಜೀವನವನ್ನು ಸಾಗಿಸಬೇಕು, ಯಾವುದೇ ರೀತಿಯ ಕುಂದು ಕೊರತೆಗಳು ಇರಬಾರದು. ಹೀಗೆ ಹಲವಾರು ರೀತಿಯಲ್ಲಿ ಆಸೆ ಆಕಾಂಕ್ಷೆ ಕನಸುಗಳನ್ನು ಇಟ್ಕೋತಾರೆ. ಆದರೆ ಈ ಆಸೆಗಳೆಲ್ಲ ಈಡೇರಲು ತಾಳ್ಮೆಯಿಂದ ಕಾಯಬೇಕು. ಇಲ್ಲಿ ಕೆಲವು ರಾಶಿಯವರಿಗೆ ಬಹಳ ವರ್ಷಗಳಿಂದ ಬರೀ ಕಷ್ಟಗಳೇ ಬರ್ತಾ ಇತ್ತು. ಆದರೆ 100 ವರ್ಷಗಳ ಬಳಿಕ ಇಂದಿನಿಂದ 5 ರಾಶಿಯವರಿಗೆ ಉತ್ತಮವಾದಂಥ ಯೋಗವಿದೆ. ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆಗಳು ಕೂಡ ಕಂಡುಬರುತ್ತೆ. ಕೋರ್ಟ್ ಕಚೇರಿಗೆ ಅಲೆದಾಡುವ ಪ್ರಸಂಗಗಳು ಕಡಿಮೆಯಾಗುತ್ತೆ. ಅಣ್ಣ ತಮ್ಮಂದಿರ ನಡುವೆ ಇದ್ದಂತಹ ಮನಸ್ತಾಪಗಳು ಕೂಡ ಕಡಿಮೆಯಾಗುತ್ತೆ. ಅದರ ಜೊತೆಗೆ ಸ್ನೇಹಿತರ ಜೊತೆಗೆ ಪ್ರವಾಸ ಹೋಗುವ ನಿಮ್ಮ ಆಸೆಗಳು ನೆರವೇರುತ್ತೆ. ಬಹಳ ದಿನಗಳ ನಿಮ್ಮ ಕನಸು ಕೂಡ ನೆರವೇರುತ್ತೆ. ಸರ್ಕಾರಿ ನೌಕರಿ ಸಿಗಬೇಕು ಅನ್ನೋ ಆಸೆ ಆಕಾಂಕ್ಷೆಯನ್ನು ಹೊತ್ತವರಿಗೆ ಇದು ಕೂಡ ನೆರವೇರುತ್ತೆ. ಚಿನ್ನದ ವ್ಯಾಪಾರಿಗಳಿಗೆ ಈ ಸಮಯ ತುಂಬಾನೇ ಒಳ್ಳೆಯದಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭ ಕೂಡ ಬರುತ್ತೆ. ಸಾಲದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ನೀವು ಬೇರೆಯವರಿಗೆ ಹಣವನ್ನು ಕೊಟ್ಟಿದ್ರೆ ಆ ಹಣ ಕೂಡ ಹಿಂತಿರುಗಿ ನಿಮಗೆ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಇನ್ನು ತಂದೆ ತಾಯಿ ಹಿರಿಯರಿಗೆ ಗೌರವವನ್ನು ನೀಡಿ, ಆಗ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆಯುವಂಥ ರಾಶಿಗಳು ಯಾವುದು ಅಂತ ನೋಡೋದಾದರೆ, 1ನೇದಾಗಿ ಕನ್ಯಾ ರಾಶಿ, 2ನೇದಾಗಿ ಕುಂಭ ರಾಶಿ, 3ನೇದಾಗಿ ಕಟಕ ರಾಶಿ, 4ನೇದಾಗಿ ಸಿಂಹ ರಾಶಿ, ಹಾಗೆ ಕೊನೆಯದಾಗಿ ತುಲಾ ರಾಶಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.